ಸಮರ ಕಣದಲ್ಲೇ ಇದ್ದೆ. ನೀನು ಇವತ್ತು ಹುಡುಕಬೇಕು ಅಂತ ಇಲ್ಲ, ಆರೋಗ್ಯದಿಂದಲೇ ಹುಡುಕ್ತಾ ಇದ್ರೆ ಆರೋಗ್ಯದಿಂದಲೇ ಸಿಗ್ತಾ ಇದ್ದೆ. ಆದ್ರೂ ನನಗೆ ಅಗತ್ಯ ಇದ್ದದ್ದು ಇವತ್ತು. ಆ ಕಾರಣದಿಂದ ಇವತ್ತೇ ನೀ ಸಿಕ್ಕಿದ್ದು ಒಳ್ಳೆಯದಾಯ್ತು. ನಿನಗೆ ಅಗತ್ಯ ಇದ್ದದ್ದು ಇವತ್ತು ಎನ್ನುವುದು ನಿನಗೆ ಗೊತ್ತಾದದ್ದು ಇವತ್ತಲ್ಲ. ಖಂಡಿತವಾಗಿಯೂ. ಎಲ್ಲ ಏನು ಒಂದು ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೋ. ಯಾವುದು ಪಾರ್ಥ? ಏನು? ನಿನ್ನದಾದಂತಹ ಪರಾಕ್ರಮದ ಬಗ್ಗೆ ಖಂಡಿತವಾಗಿಯೂ ನನಗೆ ಅಭಿಮಾನ ಇದೆ, ಹೆಮ್ಮೆ ಇದೆ. ಒಳ್ಳೆಯದು. ಆದ್ರೆ ಒಂದುಂಟು. ಯಾವುದು? ನಮ್ಮಲ್ಲಿ ಎಷ್ಟೇ ಇದ್ರೂ ಕೂಡ ನಯ ವಿನಯ ಎನ್ನುವುದು ನಮ್ಮಲ್ಲಿ ಉಂಟು ಅಂತಾದ್ರೆ ಅದನ್ನು ಹೇಳುವುದಕ್ಕೆ ನೀನಲ್ಲ. ನಯ ವಿನಯದ ಬಗ್ಗೆ ಪಾರ್ಥನಿಗೆ ನಿನ್ನ ಪಾಠ ಅಗತ್ಯವೂ ಇಲ್ಲ. ಮತ್ತೆ ಯಾವುದ್ರ ಬಗ್ಗೆ ನಿನಗೆ ಪಾಠದ ಅಗತ್ಯ? ಯಾವುದ್ರ ಬಗ್ಗೆ ಅಲ್ಲ, ನಯ ವಿನಯ ಅನ್ನುವುದನ್ನು ಆಡುವುದಕ್ಕೆ ಕರ್ಣನಲ್ಲ ಅಂತ ನಾನು ಹೇಳುವುದು. ಹೌದು. ಈಗ ನಿನಗೆ ಯಾವುದ್ರ ಬಗ್ಗೆ ನಿನ್ನಿಂದ ಪಾಠ ಹೇಳಿಸಿಕೊಳ್ಳಬೇಕಾದಂತಹ ಕ್ಷೀಣತೆ ನನಗಿಲ್ಲ ಅಂತ. ನಿನಗೆ ಪಾಠ ಹೇಳಿಸಿಕೊಳ್ಳುವ ಅನಿವಾರ್ಯತೆ ಇಲ್ಲ ಅಂತಾದ್ರೆ ಮತ್ತೆ ನೀವು ಬಂದದ್ದು ಯಾಕೆ? ನಿನ್ನ ಹತ್ರ ಪಾಠ ಕೇಳಲಿಕ್ಕೆ ಬಂದದ್ದು, ನಾನು ಸಮರಕ್ಕೆ ಬಂದದ್ದು. ನಾನು ಮಾತಾಡ್ತಾ ಇದ್ದೇನಲ್ಲ, ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬೇಡ. ಹಾಗಾದ್ರೆ ಮಧ್ಯದಲ್ಲಿ ಇಲ್ಲ. ಕೇಳುವಂತಹ ಮನಸ್ಥಿತಿ ಉಂಟು ಅಂತಾದ್ರೆ ಸ್ಪಷ್ಟವಾಗಿ ಕೇಳಿಕೋ, ತದನಂತರ ಉತ್ತರ ಕೊಡು. ಕೇಳುವ ಗುಣ ಅಂತಲ್ಲ, ನಯ ವಿನಯತೆ ಎನ್ನುವುದು ಇರ್ಬೇಕಾ ಇಲ್ಲೋ ಅಂತ ನೀನು ಪಾರ್ಥನಿಗೆ ಹೇಳಬೇಕಾದ. ಹೌದು ಪುಣ್ಯಾತ್ಮ, ಅದರ ಖಂಡನೆ ಈಗಲ್ಲ ಅಂತ. ನನ್ನ ವಾಕ್ಯ ಪೂರ್ಣವಾಗುವುದಕ್ಕಿಂತ ನಿನ್ನ ಪೂರ್ಣ ಮಾಡು. ಸರಿಯಲ್ಲ ಹೇಳ್ತೇನೆ. ನಯ ವಿನಯ ಎನ್ನುವುದು ಉಂಟು ಅಂತಾದ್ರೆ ಅವ ಕಲಿತಂತಹ ವಿದ್ಯೆಗೋ ಅಥವಾ ಆತನಲ್ಲಿರುವಂತಹ ಯಾವುದೋ ಒಂದು ವಿಶೇಷವಾದಂತಹ ಶಕ್ತಿಗೋ ಅದರ ವರ್ಧನೆಯ ಶಕ್ತಿ ಹೆಚ್ಚುತ್ತದಂತೆ. ಆದರೆ ನಿನ್ನ ಜೀವನದಲ್ಲಿ ಹಾಗಲ್ಲ. ನೀ ಪಡೆದದ್ದಕ್ಕಿಂತ ಹೆಚ್ಚು ನಿನ್ನ ಆಡಂಬರವನ್ನು ಕಂಡವರು ನಾವು. ಯಾವ ಹೊತ್ತಿನಲ್ಲಿ ಕಂಡಿದ್ದೇವೆ ಅಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ನಾ ಕೊಡಬಲ್ಲೆ. ಯಾವುದೆಲ್ಲ? ಅದಲ್ಲ. ಯಾವುದೆಲ್ಲ? ಯಾವುದೆಲ್ಲ ಬೇಕಾದ್ದು ನಿನಗೆ ಹೇಳು ಅಂತ. ನಿನಗೆ ಬೇಕಾದ್ದು ಯಾವುದು? ಈಗ ನನಗೆ ಬೇಕಾದದ್ದನ್ನು ನೀ ಹೇಳುವುದಕ್ಕಲ್ಲ, ಮತ್ತೆ ಸ್ಪಷ್ಟವಾಗಿ ನಿನ್ನ ಆಡಂಬರವನ್ನು ನಾನು ಕಂಡಿದ್ದೇನೆ ಅಂತ ಆಡುವಾಗ. ಈಗ ನಿನಗೆ ನಯ ವಿನಯ ಕಲಿಸ್ಲಿಕ್ಕೆ ನಾನಲ್ಲ, ಅದಲ್ಲ. ನಿನಗೆ ಬೇಕಾದ್ದನ್ನು ಕೇಳಲಿಕ್ಕೆ ಅಲ್ಲ. ಹಾಗೆಲ್ಲ ಹೇಳು. ಮತ್ತೆ ಏನಾದ್ರೂ ಮಾತಾಡಿದ್ಯಾರ? ನಿನ್ನ ಆಡಂಬರವನ್ನು ಹೇಳುವುದಕ್ಕೆ ಅನೇಕ ಉದಾಹರಣೆಯನ್ನು ನಾ ಕೊಡಬಲ್ಲೆ ಅಂತ ಹೇಳುವಲ್ಲಿ. ಹೌದು. ನೀನು ಮುಂದಿನ ವಾಕ್ಯ ಆರಂಭ ಹೇಗೆ? ನಿನ್ನ ಆಡಂಬರಗಳು ಇಷ್ಟು ಉಂಟು, ಅದನ್ನು ಹೇಳಬೇಕು ನೀನು. ಹೇಳ್ತೇನಲ್ಲ. ಇಲ್ಲ, ನೀನು ವಾಕ್ಯ ಪೂರ್ಣ ಮಾಡಲಿಲ್ಲ, ಬೇರೆ ವಾಕ್ಯ ತೆಗೆದೆ. ಹೌದಪ್ಪ, ನನ್ನ ವಾಕ್ಯ ಪೂರ್ಣವಾಗಿಲ್ಲ. ನನ್ನ ವಾಕ್ಯ ಪೂರ್ಣವಾಗಿದೆ. ಬೇರೆ ವಿಚಾರವನ್ನು ಹೇಳಿದ್ರೂ ಕೂಡ ಒಟ್ಟಾರೆಯಾಗಿ ಇದು ಮುಗಿಯುವುದಕ್ಕಿಂತ ಮುಂಚಿತವಾಗಿ ನಿನಗೆ ಸ್ಪಷ್ಟಪಡಿಸ್ತೇನೆ ನಿನ್ನ ಆಡಂಬರತೆ ಯಾವುದು. ಒಳ್ಳೆಯದು. ಆದ್ರೆ ಈಗ ಬೇಡ ಅಂತ ನಾನು ಹೇಳಿದ್ದು. ಸರಿಯಾಗಿ ಅರ್ಥವಿಸಿಕೋ. ಯಾವುದು? ನಿನಗೆ ದೊರಕಿದಂತಹ ಸೌಲಭ್ಯವೋ, ನಿನಗೆ ದೊರಕಿದಂತಹ ದೈವಾನುಗ್ರಹವೋ ಕರ್ಣನಿಗೆ ಒಮ್ಮೆ ಸಿಗುತ್ತಿದ್ರೆ ಕರ್ಣ ಏನು ಅಂತ ತೋರಿಸಿಕೊಡ್ತಿದ್ದೆ. ಆದ್ರೆ ತೊಂದರೆ ಇಲ್ಲ, ನಾನು ಇಷ್ಟರಲ್ಲೇ ಕಾಣಿಸಿಕೊಂಡದ್ದು ಸಾಕು, ಇದೇ ನನಗೆ ಪರಮ ಎನ್ನುವ ಹಾಗೆ ಅಪ್ಪಿಕೊಂಡವ, ಒಪ್ಪಿಕೊಂಡವ. ಆದರೆ ಈ ಹೊತ್ತಿಗೆ ಏನು ಪ್ರಬಲ ಪ್ರತಿಸ್ಪರ್ಧಿಯಾಗಿ ರಣಕಣದಲ್ಲಿ ನಿಂತಿದ್ಯಲ್ಲ, ಇದು ಧನುರ್ಬಾಣ ಸಹಿತನಾಗಿ ವಿಶಿಷ್ಟವಾದಂತಹ ಶಕ್ತಿಗಳನ್ನು ಸಂಪಾದಿಸಿಕೊಂಡು ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ದೂರ ಕೊಡ್ತೀಯೇನೋ? ಸಮರ ಕಣದಲ್ಲಿ ಪಾರ್ಥರನ್ನು ಕಂಡೊಡನೆ
ಬುಸು ಕೊಟ್ಟವ ಹಾವಿನಂತೆ ಮುಂಭಾಗದಲ್ಲಿ ವಿಜೃಂಭಿಸುವುದಕ್ಕೆ ಮುಂದುವರಿಯುತ್ತಾ ಇದ್ದಿ. ಹೌದು. ನಿನ್ನ ಕಣಗಳನ್ನೆಲ್ಲ ಮುರಿದು ಆ ಮೂಲಕವಾಗಿ ಉತ್ತರವನ್ನು ಕೊಡುವುದಕ್ಕಾಗಿ ಕೃತಾಸೂರವಾದ ಪ್ರಾರ್ಥನೆ ಮುಂಭಾಗದಲ್ಲಿ ನಿಂತವರಿದ್ದಾರೆ. ಸಂತೋಷ. ಕರ್ಣ, ಏನು? ನಿನ್ನನ್ನು ಸಮರಾಂಗಣದಲ್ಲಿ ನಾನು ಕಾಣುವುದಕ್ಕೆ ಇಲ್ಲಿಯವರೆಗೆ ಅಪೇಕ್ಷೆ ಪಟ್ಟದ್ದಿಲ್ಲ. ಅಪೇಕ್ಷೆಯನ್ನು ಹೊಂದಿದ್ದು ಯಾರು ಎನ್ನುವ ಪ್ರಶ್ನೆಗೆ ನೇರ ಉತ್ತರ ನಿನ್ನದ್ದಾದಂತಹ ಸ್ಥಿತಿಯಲ್ಲೇ ಕಾಣ ಸಿಗುತ್ತದೆ. ಹಾಗೆ ಒಂದೊಮ್ಮೆಗೆ ಬಿಲ್ವಮಂಗಲ ಕಾಲದಲ್ಲಿ ನಮ್ಮದಾದಂತಹ ಬಿಲ್ವಿದ್ಯೆಯನ್ನು ಅಥವಾ ನಾವು ಕಲಿತ ವಿದ್ಯೆಯನ್ನು ಪ್ರದರ್ಶನ ಕೊಡುವ ವೇಳೆಯಲ್ಲಿ ನಮ್ಮ ಗುರುಗಳನ್ನು ಮಾತನಾಡಿದವರು ಹೇಗೆ ಕೃತಾಸೂರನಾಂ ಪಾರ್ಥ ಪಾರ್ಥಯಾವಾದ ತರಹ ಎನ್ನುವ ಹಾಗೆ. ಹೌದು. ಆ ಹೊತ್ತಿಗೆ ಎಲ್ಲಿದ್ದೀಯೋ ಏನೋ ಒಂದೊಮ್ಮೆಗೆ ಪ್ರಕಟ ಹೊಂದಿದೆ. ಬಂದವನೇ ಒಂದು ಅರಿಕೆಯನ್ನು ಮಾಡಿಕೊಂಡೆ. ಆವ ಪರಿಯಲ್ಲಿ ಪಾರ್ಥ ತೋರಿದ ಆ ಪರಿಯಲ್ಲೇ ನಾ ತೋರುತ್ತೇನೆ ಅಂತ ಆಡಿದೆ. ನೀ ತೋರುವಲ್ಲಿಯವರೆಗೆ ಪಾರ್ಥ ನಿನ್ನ ಬಗೆಗೆ ವಿರೋಧದ ಮಾತುಗಳನ್ನು ಆಡಿದ್ದಿಲ್ಲ. ಖಂಡಿತ. ನೀ ಮಾಡಿದಂತಹ ಸಕಲವನ್ನು ಮನಪೂರ್ವಕವಾಗಿ ನಾನು ಒಪ್ಪಿಕೊಂಡವನೇ ಇದ್ದೇನೆ. ನಮಗಿಂತ ಹೆಚ್ಚಿನದ್ದನ್ನೆಲ್ಲ ನಾವು ಮಾಡಿದಷ್ಟನ್ನು ನೀ ಮಾಡಿದ್ದೀಯೇ, ಹೌದೇ ಹೌದು. ಆದರೆ ಆ ಬಳಿಕದಲ್ಲಿ ನೀನಾಡಿದ ಮಾತೇನು? ದ್ವಂದ್ವಕ್ಕಾಗಿ ನನ್ನನ್ನು ಆಹ್ವಾನಿಸಿದೆ. ಆ ಹೊತ್ತಿಗೆ ನನ್ನ ಬಗೆಗೆ ಕೃಪಾಚಾರ್ಯರು ಹೇಳುವುದಕ್ಕೆ ನಿಂತರು. ಪಾರ್ಥ ಯಾರು, ಪಾರ್ಥನ ತಂದೆ ಯಾರು, ಕ್ಷತ್ರಿಯನಾಗಿ ಅವನೇನು ಎನ್ನುವುದನ್ನು ಅವರು ಆಡುವ ವೇಳೆಗೆ ನಿನ್ನ ಬಗೆಗೆ ಹೇಳಬೇಕಾದ ಕರ್ತವ್ಯ ಇತ್ತು. ಆ ಕಾರಣಕ್ಕೆ ನಿನಗೆ ಹೇಳುವುದಕ್ಕೆ ಮಾತುಗಳಿಲ್ಲದ ವೇಳೆಯಲ್ಲಿ ಆಕಾಶ ನೋಡಿದೆ, ಭೂಮಿ ನೋಡಿದೆ, ಅದಿರತರೆ ಬಂದು ನನ್ನ ಮಗನೇ ಮಾಡಿದ್ದಾನೆ ಅಂತ ಆಡುವಾಗಲೇ ಗೊತ್ತಾದದ್ದು ನೀನು ಸೂತಪುತ್ರನಿದ್ದಿ ಎನ್ನುವ ಹಾಗೆ. ಸೂತಪಾಲಿತ ಪುತ್ರನಾಗಿ ಅನರ್ಹ ಎನ್ನುವುದನ್ನು ನೀನು ಒಪ್ಪಿಕೊಳ್ಳಬೇಕಾಗಿತ್ತು. ಅಲ್ಲದೆ ಇದ್ರೆ ಅಂಗಾಧಿಪನಾದ ಮೇಲೆದ್ದ ನಮ್ಮಲ್ಲಿ ಯಾವತ್ತಾದ್ರೂ ದ್ವಂದ್ವಕ್ಕೆ ಅವತ್ತಾದದ್ದು ಉಂಟೋ? ನಿನಗೆ ಅಭಿಷೇಚನವನ್ನು ಮಾಡಲಿಲ್ವ ಕೌರವ? ದ್ವಂದ್ವ ಆಗಲಿಲ್ಲ ಅಂತ ಆದ್ರೆ ಅಲ್ಲಿಯೂ ನೀನು ಅನರ್ಹತೆಯನ್ನೇ ಹೊಂದಿದ್ದಿ. ಹೆಚ್ಚು ಬೇಡವೋ? ಗುರುಗಳಾದ ದ್ರೋಣಾಚಾರ್ಯರ ಬಳಿಯಲ್ಲಿ ನೀವು ವಿದ್ಯೆ ಕಲಿಯುವುದಕ್ಕೆ ಬರಲಿಲ್ವಾ? ಮಂತ್ರಾಸ್ತ್ರವನ್ನು ಕಲಿಸುವಂತಹ ವೇಳೆಯಲ್ಲಿ ನಿನ್ನ ಅನರ್ಹತೆ ಎನ್ನುವುದು ವ್ಯಾಪಿಸಲ್ಪಟ್ಟಿತು, ತೋರಲ್ಪಟ್ಟಿತು. ಗುರುಗಳಿಂದ ನೀನು ಬಹಿಷ್ಕೃತ ಹೊಂದುವ ವೇಳೆಯಲ್ಲಿ ಇವರು ಮಾತಾಡ್ಲಿಲ್ಲ. ಪೀಠದಿಂದ ಹೊರಹೋದೆ. ಆ ಬಳಿಕ ನಿನ್ನ ಅನರ್ಹತೆ ಕಂಡದ್ದು ಎಲ್ಲಿ? ದ್ರೌಪದಿ ಸ್ವಯಂವರದಲ್ಲಿ. ಆ ಹೊತ್ತಿಗೆ ದ್ರೌಪದಿ ಆಡಿದವಳು ನಾಹಂ ವರಯಾಮಿ ಸೂತ, ಸೂತನನ್ನು ನಾ ಮದುವೆ ಆಗುವುದಕ್ಕಾಗುವುದಿಲ್ಲ ಅಂತ ಹೇಳುವ ವೇಳೆಯಲ್ಲಿಯೂ ತಲೆ ತಗ್ಗಿಸಿ ಹಿನ್ನೋಟಕ್ಕೆ ಹೋದವರು ನೀನು. ನಿನ್ನ ಸೂತತ್ವವನ್ನು ನೀವು ಒಪ್ಪಿದ್ದಿ, ಅಂಗೀಕರಿಸಿದ್ದಿ ಅಂತಾದ್ರೆ ಅದರ ಅದಕ್ಕಿಂತ ಹೆಚ್ಚಿನದನ್ನು ಪ್ರಾರ್ಥನೆ ಮುಂಭಾಗದಲ್ಲಿ ಆಡುವುದಕ್ಕೆ ಇಲ್ಲ. ಮತ್ತೆ ನಿನಗೆ ದೊರಕಲಿಲ್ಲ ಅಂತ ಆಡ್ತಾ ಇದ್ದಿ. ದೊರಕುವುದಕ್ಕೆ ಫಲವನ್ನು ನಾವು ಆರ್ಜಿಸಿಕೊಳ್ಳಬೇಕು ನಮ್ಮದಾದಂತಹ ವಿದ್ಯೆಯ ಮೂಲಕವಾಗಿ. ಅಲ್ಲದೆ ಇದ್ರೆ ಒಂದು ಮಾತಿಲ್ವಾ ನೀನು? ಆವ ಪರಿಯಲ್ಲಿ ಪಾರ್ಥ ತೋರಿದ ಪ್ರಥಮ ವಾಕ್ಯವೇ ನಿನ್ನದು ಪ್ರಾರ್ಥನೆ ಮುಂಭಾಗದಲ್ಲಿ ಕಾಣಿಸುವಾಗ. ಹಾಗಾದ್ರೆ ಆವ ಪರಿಯಲ್ಲಿ ಪಾರ್ಥ ತೋರಿದ ಅಂದಿಗೆ ಮುಗಿಯಿತೋ? ಪಾರ್ಥ ಮುಂದುವರಿಯಲಿಲ್ವ ಬದುಕಿನಲ್ಲಿ? ಎಲ್ಲಿಯವರೆಗೆ ಮುಂದುವರಿದ? ಅಂಗಾರ ಪರ್ಣನ ಮೂಲಕವನ್ನು ಸೋಲಿಸಿ ಚಾಕ್ಷುಷಿ ವಿದ್ಯೆಯನ್ನು ಗಳಿಸಿಕೊಂಡ. ನಿನಗೆ ಅಂತಹದ್ದೇನಾದ್ರೂ ಬಂತ? ಹಾಗಾದ್ರೆ ಆವ ಪರಿಯಲ್ಲಿ ಪಾರ್ಥ ತೋರಿದ ಅನ್ನುವುದನ್ನು ತೋರಿಸ್ತೇನೆ ಅಂತ ಹೊರಟದ್ಯಾಕೆ? ಪಾಶುಪಥವನ್ನು ಗಳಿಸುವಂತ ವೇಳೆಯಲ್ಲಿ ಪಾರ್ಥ ತೋರಲಿಲ್ವ ಪರಾಕ್ರಮ? ಯಾಕೆ ನೀ ತೋರಲಿಲ್ಲ? ನಿವಾತ ಕವಚರನ್ನು ವಧಿಸುವಂತಹ ವೇಳೆಯಲ್ಲಿ ಇಂದ್ರಿಯ ನಿಗ್ರಹ ಯಾರು ಪಾರ್ಥನದ್ದು ಅಂತ ತೋರಿಸಿಕೊಟ್ಟಿದ್ದೇನೆ. ಯಾಕೆ ನಿನಗೆ ಅದು ಆಗಲಿಲ್ಲ? ಹಾಗಾದ್ರೆ ಏನು? ಪಾರ್ಥನ ಮುಂಭಾಗದಲ್ಲಿ ನಿಲ್ಲುವುದಕ್ಕೂ ನೀನು ಅಶಕ್ತನೇ ಇದ್ದೀಯ ಎನ್ನುವುದು ಸ್ಪಷ್ಟವೇ ಉಂಟು. ಮತ್ತೆ ಪ್ರತಿಸ್ಪರ್ಧಿ ಅಂತ ಆಡ್ತಾ ಇದ್ದಿ. ಪಾರ್ಥನಿಗೆ ನೀ ಪ್ರತಿಸ್ಪರ್ಧಿಯ ಆಗಲಾರೆ ಆಗುವುದಕ್ಕಿಲ್ಲ. ಕಾರಣ ಒಂದು ಅನರ್ಹತೆ. ಕುರುಭೂಮಿಯಲ್ಲಿ ಯುದ್ಧ ಮಾಡಬೇಕು ಅಂತಾದ್ರೆ ಮಹಾರಥಿಯಾದವನು ಮಹಾರಥಿಯನ್ನು ಹೋರಾಟದಲ್ಲಿ ಸೋಲಿಸಬೇಕು. ಮಹಾರಥಿಯಾದವನು ರಾಜನಲ್ಲಿಯೋ ಕ್ಷತ್ರಿಯನಲ್ಲಿಯೋ ಹೋರಾಟ ಮಾಡಬೇಕು. ಅದನ್ನು ಹೊರತುಪಡಿಸಿ ಭೀಷ್ಮಾಚಾರ್ಯರಿಂದ ಅರ್ಧರಾತ್ರಿಕನೆಂದು ಹೀಗಳೆಯಲ್ಪಟ್ಟವನೇ ಪಾರ್ಥನ ಮುಂಭಾಗದಲ್ಲಿ ನಿಂತು ಮಲೆತೆ ಅಂತಾದ್ರೆ ಶಿರ ಕಳ್ಕೊಳ್ಬೇಕಾದಿತ್ತು. ಇಳಿದು ಹೋಯ್ತಾ? ಅಲ್ಲ, ಉಲ್ಲಾಸ ಇಳಿದದ್ದಲ್ಲ, ನೀರತ್ತ ತಿರುಗಿಸಿದ್ದು. ಹೌದು. ಯಾಕೆ? ನಿನ್ನನ್ನು ಉಳಿಸುವುದಕ್ಕೆ. ಅವನ ಮುಂಭಾಗದಲ್ಲಿ ನಾನು ಅಷ್ಟು ಹೇಳುವಾಗಲೂ ಸುಮ್ಮನೆ ಕಿವಿಯೆಲ್ಲ ಬಿಟ್ಟು ಕೇಳ್ತಾ ಇದ್ದ, ಬಾಯಿ ಮುಚ್ಚಿದ್ದಾವ. ಅವನು ಬಾಯಿ ಮುಚ್ಚಿದ್ದ, ನಾನು ಬಾಯಿ ಮುಚ್ಚಿ ಕೇಳ್ತಾ ಇದ್ದೆ.
ಇನ್ನು ಭವಿಷ್ಯದಲ್ಲಿ ತಾಳಮದ್ದಳೆಗೆ ಬೇಕಲ್ಲ ನೀನು. ಅದಕ್ಕೆ ನಾನು ಕೇಳ್ತಾ ಇದ್ದದ್ದು ಹೇಗೆ ತಯಾರಾಗ್ತಾರೆ ನೋಡು. ಅಂತೂ ನಮಗೊಂದು ಭವಿಷ್ಯ ಉಂಟು ಅಂತ ಮಾಧವನ ಬಾಯಿಂದ ಅದಕ್ಕೆ ಆದೀತು, ರಣಕಣದಲ್ಲಿ ಅಲ್ಲ ಅದು, ಬಾಕಿ ವಿಷಯದಲ್ಲಿ ಮಾಡಿಕೊಂಡು. ಹಾಗೆಂದು ರಥವನ್ನು ನಾನು ತಿರುಗಿಸಿದ್ದು ಯಾಕೆ? ಅವ ಏನು ಕರ್ಣ ಹೋದ ಮದ್ದಳೆ ಹಿಡ್ಕೊಂಡು ಬಂದದ್ದು ಅಂತ ಭಾವಿಸಿದ್ಯಾ? ಏನು ಹಿಡ್ಕೊಂಡು ಬಂದಿದ್ದಾನೆ? ಏನಿದೆ ಅವನಲ್ಲಿ? ಇಂದ್ರದತ್ತ ಶರವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಏಕವೀರಜ್ಞ ಶರ, ವೈಜಯಂತ ಶರವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಒಬ್ಬನ ಮೇಲೆ ಪ್ರಯೋಗಿಸಿದ್ರೆ ಶಿರವನ್ನು ಖಂಡಿತ ಅದು ಹಾರಿಸ್ತದೆ. ನಿನ್ನನ್ನು ಉಳಿಸುವಂತಹ ಹೊಣೆಗಾರಿಕೆ ನನಗುಂಟೋ ಇಲ್ವಾ? ಅದಕ್ಕಾಗಿ ರಥವನ್ನು ತಿರುಗಿಸಿದೆ. ಸ್ವಾಮಿ, ರಥವೇನೋ ತಿರುಗಿಸಿದಿ, ಯುದ್ಧಕ್ಕೆ ಸ್ಥಗಿತತೆ ಆಯ್ತು ಅಂತಾದ್ರೆ ಸೋಲಾಯ್ತು ಅಂತ ಅರ್ಥ. ನಿಲ್ಲುವುದಿಲ್ಲ, ಮುಂದುವರಿಸ್ತೇವೆ. ಯಾರು? ನಾನು ಹೋಗಬಾರದು ಅಂತ ನೀನೇ ಹೇಳಿ. ನೀನು ಅವನ ಎದುರಿಗೆ, ಅವನಿಗೆ ಸ್ವಲ್ಪ ತಲೆಯಲ್ಲಿ ಉಂಟು ನಾನು ಅಂತ, ಅದನ್ನು ನಾವು ಇಳಿಸಬೇಕು. ಸಣ್ಣವರನ್ನು ಅವನ ಎದುರು ಬಿಟ್ಟು 4 ಹಾಕಿಸಿ. ನಮ್ಮಲ್ಲೆಲ್ಲ ಅಷ್ಟು ಸಣ್ಣವರು ಇಲ್ವೋ? ನಮ್ಮಲ್ಲಿ ಸಣ್ಣವರು ಅಂತ ಇದ್ದವರೇ ವಿರೋಧಿ ಪಕ್ಷಕ್ಕೆ ಪ್ರಬಲರು. ಅಷ್ಟು ಸಣ್ಣವರು ಯಾರು? ಅವ ಇಲ್ವ? ನಿನ್ನ ಶಿಷ್ಯ ಇಲ್ವಾ? ಸಾತ್ಯಕಿ. ಮತ್ತೆ ಅವ ಸಾಕಾಗೋದಿಲ್ವಾ? ಸ್ವಾಮಿ, ನೀ ಹೇಳ್ಬೇಕಾ ಸಾತ್ಯಕಿ?